ಉಡುಪಿಯ ವೈದ್ಯಕೀಯ ಪ್ರಕೋಷ್ಠ ಕೆನರಾ ಬ್ಯಾಂಕ್ ವೃತ್ತ ಕಚೇರಿ ಮಣಿಪಾಲ ವಸಂತಿ ಎಪೈ ಪ್ರತಿಷ್ಠಾನ ಮಣಿಪಾಲ ಇದರ ಜಂಟಿ ಆಶ್ರಯದಲ್ಲಿ ಆರೋಗ್ಯಕ್ಕಾಗಿ ಸೈಕ್ಲಿಂಗ್ ಅನ್ನು ಆಯೋಜಿಸಿದ್ರು. ಮಣಿಪಾಲ ಕೆನರಾ ಬ್ಯಾಂಕ್ ವೃತ್ತ ಕಚೇರಿಯಿಂದ ಮಲ್ಪೆ ಸಿ ವಾಕ್ವರೆಗೆ ಸ್ವಚ್ಛ ಭಾರತ ಅಭಿಯಾನ ಮತ್ತು ಪರಿಸರ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹಮ್ಮಿಕೊಂಡಿದ್ರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಾಲನೆಯನ್ನ ನೀಡಿದ್ರು. ಬಳಿಕ ಆಶೀರ್ವಚನ ನೀಡಿದ್ರು. ಮಾನ್ಯ ಪ್ರಧಾನಮಂತ್ರಿಗಳವರು ನಮ್ಮ ದೇಶ ಸಶಕ್ತವಾಗಿರಬೇಕು, ಸುದೃಢವಾಗಿರಬೇಕು, ಆ ನೆಲೆಯಲ್ಲಿ ಫಿಟ್ ಇಂಡಿಯಾ ಅನ್ನತಕ್ಕಂತಹ ಚಳವಳಿಯನ್ನೇನು ಪ್ರಾರಂಭಿಸಿದ್ದಾರೆ. ವೈದ್ಯಕೀಯ ಪ್ರಕೋಷ್ಠದ ಉಡುಪಿಯ ಸದಸ್ಯರು ಇವತ್ತು ನಮ್ಮ ಯುವಜನರಿಗೆ ಅಂತಹ ಒಂದು ಸೈಕ್ಲಿಂಗ್ ರ್ಯಾಲಿಯನ್ನು ಇಟ್ಟಿದ್ದಾರೆ. ಯುವಜನರು ದುಶ್ಚಟಗಳಿಗೆ ದುರಭ್ಯಾಸಗಳಿಗೆ ಬಲಿಯಾದರು ಅಂತಂದರೆ ಅವರ ಸ್ವಾಸ್ಥ್ಯ ಕೆಡುತ್ತೆ, ಆ ಮೂಲಕ ದೇಶದ ಸ್ವಾಸ್ಥ್ಯ ಕೆಡುತ್ತೆ. ಇಂತಹ ಯೋಗ್ಯವಾಗಿರತಕ್ಕಂತಹ ಹವ್ಯಾಸಗಳನ್ನು ರೂಢಿಸಿಕೊಂಡೆವು ಅಂತಂದರೆ ನಮ್ಮ ದೇಹ ಸಶಕ್ತವಾಗತ್ತೆ. ಸಶಕ್ತವಾಗಿರತಕ್ಕಂತಹ ದೇಹದಲ್ಲಿ ಶುದ್ಧವಾಗಿರತಕ್ಕಂತಹ ಮನಸ್ಸು, ಸಶಕ್ತವಾಗಿರತಕ್ಕಂತಹ ಮನಸ್ಸು ಮೂಡಿ ಬರುತ್ತೆ. ಮನಸ್ಸು ದೃಢವಾಯಿತು ಅಂತಂದರೆ ಯಾವುದೇ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಆ ನೆಲೆಯಲ್ಲಿ ಇವತ್ತು ಉಡುಪಿಯ ಈ ವೈದ್ಯಕೀಯ ಪ್ರಕೋಷ್ಠ ಈ ಕಾರ್ಯವನ್ನೇನು ಹಮ್ಮಿಕೊಂಡಿದೆ. ಇದನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲಾ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅತಿಥಿಗಳನ್ನು ಸ್ವಾಗತಿಸಿದರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವಿಭಾಗದ ಪ್ರಮುಖರಾದ ಡಾಕ್ಟರ್ ವಿಜಯೇಂದ್ರ ವಸಂತ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪ, ಕೆನರಾ ಬ್ಯಾಂಕಿನ ಡಿಜಿಎಂ ಪದ್ಮಾವತಿ, ಜಿಲ್ಲಾ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕರಾದ ಡಾಕ್ಟರ್ ವಿದ್ಯಾಧರ್ ಶೆಟ್ಟಿ, ಭಾರತೀಯ ವಿಕಾಸ್ ಟ್ರಸ್ಟ್ನ ಜಗದೀಶ್ ಪೈ, ಕರ್ನಲ್ ರಾಧಾಕೃಷ್ಣ ಉಪಸ್ಥಿತರಿದ್ದರು. ಜಯಂತ್ ಐತಾಳ್, ವಿ4 ನ್ಯೂಸ್, ಉಡುಪಿ.